ಚಂಡೀಗಢದ ಟ್ರಾಫಿಕ್ ನಡುವೆ ಹೆಂಡತಿ ಕುಣಿದು ರೀಲ್ಸ್ ಮಾಡಲು ಅವಕಾಶ ನೀಡಿದ ಚಂಡೀಗಢದ ಪೊಲೀಸ್ ಪೇದೆ ಅಜಯ್ ಕಂಡು ಅವರನ್ನು ಅಮಾನತು ಮಾಡಲಾಗಿದೆ. ಗುರುದ್ವಾರ ಚೌಕದಲ್ಲಿ ಪೇದೆ ಕಂಡು ಹೆಂಡತಿ ಜ್ಯೋತಿ ಕುಣಿಯುವ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗುತ್ತಲೇ ಚಂಡೀಗಢ ಪೊಲೀಸು ಮುಖ್ಯಸ್ಥರು ಅಜಯ್ ಕಂಡುವನ್ನು ಸಸ್ಪೆಂಡ್ ಮಾಡಿದ್ದಾರೆ. ನಾದಿನಿ ಪೂಜಾಳ ನೆರವಿನಿಂದ ಜ್ಯೋತಿ ಈ ವಿಡಿಯೋ ಕುಣಿದು ತೆಗೆದುಕೊಂಡಿದ್ದಾಳೆ. ಸೆಕ್ಟರ್ 32ರ ಗುಡಿಗೆ ಹೋಗಿ ಹಿಂತಿರುಗುವಾಗ ಟ್ರಾಫಿಕ್ ಝೀಬ್ರಾ ಕ್ರಾಸ್ ಮೇಲೆ ಜ್ಯೋತಿ ಹರಿಯಾಣಿ ಹಾಡಿಗೆ ತಕದಿಮಿತ ಮಾಡಿದ್ದಾರೆ. ಅಲ್ಲಿದ್ದ ಹೆಡ್ ಕಾನ್ಸ್ಟೇಬಲ್ ಜಸ್ಬೀರ್ ದೂರು ದಾಖಲಿಸಿದ್ರು. ಸುಗಮ ಸಾರಿಗೆಗೆ ಆತಂಕ ತಂದುದಾಗಿ ಎಫ್ಐಆರ್ ದಾಖಲಿಸಿರುವುದಲ್ಲದೆ ಜ್ಯೋತಿಯ ಗಂಡ ಪೊಲೀಸ್ ಪೇದೆಯನ್ನು ಸಸ್ಪೆಂಡ್ ಮಾಡಲಾಗಿದೆ. ಹೆಂಡತಿಯ ಕೆಲಸಕ್ಕೆ ಗಂಡನನ್ನು ಯಾಕೆ ಅಮಾನತು ಮಾಡಬೇಕು, ಆತ ಅಲ್ಲಿರಲಿಲ್ಲವಲ್ಲ ಎಂದು ಬಹಳಷ್ಟು ಜಾಲತಾಣಿಗರು ಪೊಲೀಸ್ ಇಲಾಖೆಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ.